ವೀಕ್ಷಕರೇ, ತುಳುವೇರೆ ತುಳುಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಅಂದರೆ ಈ ಸಂಘಟನೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ವಿ. ಅಂದರೆ ಸಂಘಟನೆ ಯಾಕೆ ಅಸ್ತಿತ್ವ ಒಂದು ಏನು ಮಾಡ್ತಾ ಇದೆ ಅಂತ. ಮುಖ್ಯವಾಗಿ ನಮ್ಮದು ಕಳೆದ 3-4 ವರ್ಷದಿಂದ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟ ರಿಜಿಸ್ಟರ್ಡ್. ಇದರ ಅಡಿಯಲ್ಲಿ ನಾವು ಈ ನಮ್ಮ ಕೋಸ್ಟಲ್ ವುಡ್ ಕಲಾವಿದರುಗಳನ್ನೆಲ್ಲ ಒಂದುಗೂಡಿಸಿ ಕೆಲವೊಂದು ಅವರಿಗೆ ಬೇಕಾದ ವ್ಯವಸ್ಥೆಗಳು, ಅಂದರೆ ಏನಾದರೂ ಒಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಅಂತ ಎಲ್ಲ, ಇದಕ್ಕೆ ಕೂಡ ಅವಶ್ಯಕತೆ ಇದ್ದವರಿಗೆ ಆರ್ಥಿಕ ಸಹಾಯ ಸಮಸ್ಯೆಗಳನ್ನು ಕೆಲವೊಂದು ಇದರೀಗ ಸಣ್ಣ ಮಟ್ಟದಲ್ಲಿಗೆ ನಾವು ಮುಂದೆ ಮೇಲೆ ಬರ್ತಾ ಇದ್ದೇವೆ. ಕಲಾವಿದರ ಒಟ್ಟಿಗೆ ಮುಖ್ಯವಾಗಿ ಈ ಸಲ ನಾವು ತುಳುವೇರ ತುಳಿಪು ಅಂತ ಒಂದು ಕಾರ್ಯಕ್ರಮ ಇಟ್ಟಿರೋದ ಮುಖ್ಯ ಉದ್ದೇಶ ಅಂದರೆ ಎಲ್ಲ ಕಲಾವಿದರು ಒಟ್ಟಾಗಿ, ಅಂದರೆ ನಮ್ಮದೊಂದು ಸಮಾಗಮ ಆದರೆ ಒಬ್ಬರಿಗೊಬ್ಬರು ರಿಲೇಶನ್ಶಿಪ್ ಬೆಳೀತದೆ. ಅಂದ್ರೆ ಈಗ ಫಿಲ್ಮ್ ಶೂಟಿಂಗ್ ಇದ್ದಾಗ ಎಲ್ಲೋ ಯಾರೋ ಒಂದು ಸೊ ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾರೆಲ್ಲೂ ಹೊಸಬ್ರು ಬಂದಿದ್ದಾರೆ, ಯಾರೆಲ್ಲ ಒಳಬರಿದ್ದಾರೆ, ಯಾವ ಸ್ಥಿತಿ ಹೇಗಿದೆ, ಇಂಡಸ್ಟ್ರಿಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೆಲವರ ಮುಖ ಪರಿಚಯ ಇರುವುದಿಲ್ಲ, ಹೆಸರು ಕೇಳಿರ್ತಾರೆ, ಅವ್ರು ಏನು ಸಾಧನೆ ಮಾಡಿರ್ತಾರೆ ಅಲ್ಲ, ಮತ್ತೆ ಹೊಸಬರು ಬಂದಿರ್ತಾರೆ. ಈ ಹೊಸಬರು ಬಂದವರಿಗೆ ಹಿರಿಯರ ಅದೆಲ್ಲ ಕೆಲವು ಪರಿಚಯ ಇರಲ್ಲ. ಆದರೆ ಈ ಒಂದು ಅವಕಾಶ ನಾವೆಲ್ಲ ನಮ್ಮದಂದ್ರೆ ಕಲಾವಿದರ ಒಂದು ಸಮಾಗಮ ಆಗುವಾಗ ಎಲ್ಲರಿಗೂ ಒಂದು ಅಲ್ಲಿ ಸಂಬಂಧ ಗೆಟ್ ಟುಗೆದರ್ ಆಗುತ್ತೆ. ಅದರ ಮುಖಾಂತರ ನಾವು ಒಬ್ಬರಿಗೊಬ್ಬರು ನಮ್ಮ ಈ ಸಂಸ್ಕೃತಿಯ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಅದೆಲ್ಲ ಪ್ರಕಾರವಾಗಿ ನಾವು ತುಳುವೇರ ತುಳಿಪನ್ನು ಇಟ್ಟಿರ್ತೀವಿ. ಓಕೆ, ಶ್ರವಣ್ರವರೇ, ಈಗಾಗಲೇ ಇಂಥ ಕಾರ್ಯಕ್ರಮ ಇದಕ್ಕೂ ಮೊದಲು ಕೂಡ ಆಯೋಜಿಸ್ತಾ ಅಂದರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇತ್ತು, ಆಡುವ ಇದಕ್ಕಿಂತ ಮೊದಲು ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ರು. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ ಅಥವಾ ನಿಮ್ಗೆ ಏನು ಅನಿಸಿದೆ? ಅಂದೆ ಎಂಗ್ಲು ಬನ 2 ವರ್ಷ ಅಂಡ್ ಕ್ರಿಕೆಟ್ CPL ಬಂದೊಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಿದ್ದ ಬಾರಿ ಸಕ್ಸಸ್ ತುದಿನ ಬನ ನೆಹರು ಮೈದಾನ ಮಾಡ್ತಾರೆ 2 ವರ್ಷದ ಪನ ಫುಲ್ ನಮ್ಮ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್, ಈವನ್ ಡೈರೆಕ್ಟರ್ಸ್ ಕೆಲವೊಬ್ಬರು ಒಂಜಿ ಇಡೀ ಕೋಸ್ಟಲ್ ವುಡ್ ನಮ್ಮಂಜಿ ಒಟ್ಟಿಗೆ ಆಪಿನ ಒಂಜಿ ಚಾನ್ಸ್ ಇರಲಿ ಒಂಜಿ ಕ್ಯಾಟ್ಕ ಖಾಲಿ ಕ್ರಿಕೆಟ್ ಹತ್ತು ಇಂಚಿನಲ್ಲಿ ಒಂಜಿ ನಮ್ಮ ಸಹಾಯ ಇಂಜಿ ಕಲಾವಿದರಿಗೆ ದಾಲಾಂಡಲ ಮನೋರಂಜನೆ ಕೊಡುವುದು ನಿಮ್ಮ ಕೆಲಸ ಆಗಿರ್ತದೆ. ಆದ್ರೆ ನೀವು ಮನೋರಂಜನೆ ಪಡೆಯುವ ಕೆಲಸವನ್ನ ಈ ಮೂಲಕ ಮಾಡ್ತಾ ಇದ್ದೀರಿ. ನಮ್ಮಂಜಿ ಟೆಕ್ನಿಷಿಯನ್ಸ್ ಪೂರ ಸಹಾಯ, ಅವು ಥಿಯೇಟರ್ ಸಮಸ್ಯೆ ಪೂರ ಬರ್ತನಲ್ಲ ನಮ್ಮಂಜಿ, ಅಂದ್ರೆ ಇದು ನಿಮ್ಮ ಸಮಸ್ಯೆಗಳನ್ನು ಕೂಡ ನಿವಾರಿಸಿಕೊಳ್ಳುವ ಚರ್ಚಿಸುವ ಕೆಲಸ ಕೂಡ ಇಲ್ಲಿ ಒಗ್ಗಟ್ಟಾಗಿ ನಮ್ಮಂಜಿ ಇಂಡಸ್ಟ್ರಿ ಕೋಸ್ಟಲ್ ವುಡ್ ಒಟ್ಟಿಗೆ ಉಲ್ಲ ಬಂದು ಒಂಜಿ ತೋಜ ಪ್ಯಾರ್ ನಮ್ಮಗೊಂಜಿ. ಏನ್ ಹೇಳ್ತೀರಿ ನೀವು ಅಂತ ಕಾರ್ಯಕ್ರಮದ ಬಗ್ಗೆ ಅಥವಾ ಈ ಸಂಘಟನೆಯ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಮೊದಲಿಗೆ ಹೇಳೋದಂದ್ರೆ ನಮ್ದು ಇಂಡಸ್ಟ್ರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಇಂಡಸ್ಟ್ರಿ ಮುಂಚೆನೆ ನಮ್ದು ತುಳು ಇಂಡಸ್ಟ್ರಿ ಯಾವತ್ತೂ ಸ್ಟಾರ್ಟ್ ಆಗಿತ್ತು, 50 ವರ್ಷ ಮೇಲೆ ಆಗಿದೆ. ಬಟ್ ರೀಸೆಂಟ್ ಆಗಿ ನಾವ್ ಏನ್ ಬೆಳವಣಿಗೆ ನೋಡ್ತಾ ಇದ್ದೀವಿ ಕಳೆದ 5-6 ವರ್ಷಗಳಿಂದ ಏನು ಒಳ್ಳೆ ಬೆಳವಣಿಗೆ. ಎವ್ರಿ ಇಯರ್ ಎಷ್ಟೋ ಮೂವೀಸ್ ಬರ್ತಾ ಇದೆ, ಪ್ರತಿ ವರ್ಷ ಮೂವೀಸ್ ಹೆಚ್ಚೇನೆ ಆಗ್ತಾ ಇದೆ. ಎವ್ರಿ ಇಯರ್ ನಮ್ದು ದ ಅಮೌಂಟ್ ಆಫ್ ಮೂವೀಸ್ ಡನ್ ಇನ್ ಇಯರ್ ಇಸ್ ಇನ್ಕ್ರೀಸಿಂಗ್. ಸೊ ಅದಕ್ಕೆ ನಾವ್ ಏನು ಅಂದ್ರೆ ಒಂದು ಐ ಥಿಂಕ್ ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಅಲ್ವ, ಈಗ 2-3 years ಬ್ಯಾಕ್ ಕೋಸ್ಟಲ್ ವುಡ್ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಕಲ್ಚರಲ್ ಅಸೋಸಿಯೇಷನ್ ಮಾಡಿದ್ರೆ ನಮ್ಗೆ ಒಂದು ಯೂನಿಯನ್ ತರ ಆಗತ್ತೆ ಫಸ್ಟ್ಗೆ. ಮತ್ತೆ ನಮ್ಗೆ ಎಲ್ಲೋ ಒಬ್ಬೊಬ್ರು ಮೂವಿ ಮಾಡ್ತಾ ಇದ್ರು, ಬಟ್ ಯಾರು ಏನು ಎತ್ತ ಅಂತ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಮತ್ತೆ ಸಮಸ್ಯೆಗಳೇನು, ಸಮಸ್ಯೆ ಬಂದ್ರೆ ಯಾರು ಯಾರ ಹತ್ರ ಮಾತಾಡೋದು, ಅಥವಾ ನಿರ್ಮಾಪಕರ ಅಸೋಸಿಯೇಷನ್ ಕೂಡ ಇವಾಗ ಆಗಿದೆ, ಬಟ್ ನಮ್ದೊಂದು ಆದ್ರೆ ನಿರ್ಮಾಪಕರು ತಮ್ಮ ಸಮಸ್ಯೆ ನಿವಾರಿಸಿಕೊಳ್ಳಿಕ್ಕೆ ಒಂದು ಸಂಘಟನೆ ಕಟ್ಕೊಂಡಿದ್ದಾರೆ. ಖಂಡಿತ ಅದು. ಆದ್ರೆ ಕಲಾವಿದರು ಎಲ್ಲಿ ಹೋಗುದು? ತಮ್ಮ ಕಲಾವಿದರು ಎಲ್ಲಿ ಹೋಗುದು, ಮತ್ತೆ ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್ ಯಾವ ತರ ಒಂದು ಅವರ ಕೋಆರ್ಡಿನೇಷನ್ ಯಾವ ತರ ಬೇಕು, ಅದ್ರ ಜೊತೆಗೆ ಈ ಮನೋರಂಜನೆ ಕೂಡ. ಸೊ ಅದ್ರ ಅನುಸಾರವಾಗಿ ನಾವು ಡೆಫಿನೆಟ್ಲಿ ಈ ತರ ಒಂದು ಅಸೋಸಿಯೇಷನ್ ಮಾಡಿದ್ರಿಂದ ತುಂಬಾ ಒಳ್ಳೆ ವಿಚಾರ, ನಮ್ಗೆಲ್ಲಾರು ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಇಂಡಸ್ಟ್ರಿನೂ ಬೆಳೆಯೋಕೆ ಒಂದು ಹಾದಿ ಸಿಕ್ದಂಗಾಯ್ತು. ಸೊ ಇನ್ನು ನಾವು ಕಂಪೇರ್ ಮಾಡೋದಾದ್ರೆ ಅಂದ್ರೆ ಕನ್ನಡದಲ್ಲೂ ಕೂಡ ಇಂಥದ್ದು ಅಥವಾ ಹಿಂದಿಯಲ್ಲೂ ಕೂಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಇಂಥ ಸಂಘಟನೆಗಳಿದ್ದಾವೆ. ಸೊ ಅದಕ್ಕಿಂತ ಭಿನ್ನವಾಗಿ ನಾವು ಇದ್ದೇವೆ ಅಂತ ಏನಾದ್ರು ಅನಿಸ್ತಾ ಇದೆ? ಖಂಡಿತವಾಗಿ. ಆ್ಯಕ್ಚುಲಿ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಹೋಗ್ತಾ ಇಲ್ಲ. ನಾವು ಮೊದಲಾಗಿ ನಮ್ಮದು ಕೋಸ್ಟಲ್ ವುಡ್ ಬೆಳವಣಿಗೆ ಆಗಬೇಕು, ನಮ್ಮದು ತುಳುನಾಡು ತುಳು ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಹಬ್ಬಬೇಕು, ನಮ್ಮವರು ಮೇಲೆ ಬರಬೇಕು. ನಾವು ಆ್ಯಕ್ಚುಲಿಗೆ ನಾವೆಲ್ಲರೂ ಕಲಾವಿದರು ಎಲ್ಲ ಭಾಷೆಯ ಇದರಲ್ಲಿ ಕೂಡ ನಟಿಸ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮ್ಮದೆಂಬ ಇದು ಇರ್ತದೆ. ಇಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ನಮ್ಮ ಕಲಾವಿದರಿಗೆ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು
ಮುಂದೆ ಬರಬೇಕಾದ ಒಂದು ಅವಕಾಶ ಇದೆ. ಇಲ್ಲಿ ನೋಡಿ, ನಾವು ಇಲ್ಲಿ ನಮ್ಮ ಈ ಒಕ್ಕೂಟದಲ್ಲಿ ಈ ನಿರ್ದೇಶಕರು, ಕಲಾವಿದರು, ಪ್ರೊಡ್ಯೂಸರ್ಸ್ ಮತ್ತೆ ಎಲ್ಲ ತಂತ್ರಜ್ಞರು ಎಲ್ಲ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇದ್ದಾರೆ, ನಿರ್ಮಾಪಕರ ಹೊರತಾಗಿ ಬೇರೆ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ನಿರ್ಮಾಪಕರು ಇದ್ದಾರೆ ನಮ್ಮೊಟ್ಟಿಗೆ. ಒಂದು ಶೂರಿನ ಅಡಿಗೆ ಎಲ್ಲರೂ ಬರ್ತಾರೆ. ಈಗ ನಾವು ಆಕ್ಚುಲಿ ಲಾಸ್ಟ್ ಟೈಮ್ CPL ಮಾಡುವಾಗ ಮೊದಲು ನಾವು ಪ್ರಾಯೋಗಿಕವಾಗಿ ಒಂದು ಮಾಡಿದ್ದೇವೆ, ಅದು ತದನಂತರ ಫಸ್ಟ್ ಇದು ಮಾಡಿದ್ವಿ, ಸೆಕೆಂಡ್, ಈಗ ಮೊದಲು 3ನೇ ಇದಕ್ಕೆ ಕೂಡ ನಾವು ರೆಡಿ ಆಗ್ತಿದ್ದೇವೆ. ಹಾಗೆ ಅಂದ್ರೆ ನಮ್ಮ ಈ ಒಂದು ವೃತ್ತಿಯ ಜೊತೆಗೆ ನಮ್ಮ ಸ್ವಂತ ಅಂದ್ರೆ ಎಲ್ಲ ನಾವು ಇತರರಿಗೆ, ಸಾರ್ವಜನಿಕರಿಗೆ, ಕಲಾಭಿಮಾನಿಗಳಿಗೆ ನಮ್ಮ ಇದು ಕೊಡ್ತಾ ಇರ್ತೇವೆ, ನಮ್ಮ ಆಗೋಷ್ಟನ್ನು ಪ್ರಯತ್ನಿಸಿದ್ದೇವೆ. ಅದರೊಂದಿಗೆ ನಮ್ಮ ಫ್ಯಾಮಿಲಿ, ನಮ್ಮವರು ಒಂದು ನಾವು ಖುಷಿ ಪಡೋದು, ನಾವು ಒಟ್ಟಾಗಿ ಇರೋಣ, ನಮ್ಮವರನ್ನು ಖುಷಿ ಪಡಿಸೋಣ ಎಂಬುದು ನಮ್ಮ ಇದರ ಮೂಲ ಉದ್ದೇಶ. ಸೊ ಇದರಲ್ಲಿ ಅಂದ್ರೆ ನಾವು ನಾಳೆ ಏನು ಪ್ರೋಗ್ರಾಮ್ ಸಂಡೇ ಪ್ರೋಗ್ರಾಮ್ ಇದೆ, ನಿಮ್ಮದು ಸ್ಪೆಷಲ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀರಿ? ನಾವು ಮುಖ್ಯವಾಗಿ ಇಲ್ಲಿಯ ಮುಖ್ಯ ಉದ್ದೇಶ ನಾವೆಲ್ಲ ಒಂದಾಗಿ ಖುಷಿ ಪಡೋದು. ಆ ಸೇರ್ಪಡೆಯಲ್ಲಿ ಒಂದು ಏನಾದರೂ ಸುಮ್ಮನೆ ಬಂದು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಕೆಸರಿನ ಆಟದೊಂದಿಗೆ ಮೊದಲಾಗಿ ನಾವಲ್ಲಿ ಒಂದು ತುಳುನಾಡು ಸಂಸ್ಕೃತಿಯ ಪ್ರಕಾರ ನಾವು ಕಂಬಳದ ಕೋಣದಲ್ಲಿ ಉದ್ಘಾಟನೆ ಮಾಡ್ತೇವೆ. ಒಂದು ಜೊತೆ ಕಂಬಳ ಕೋಣವನ್ನು ಇದು ಮಾಡಿ 8:30 ಗಂಟೆಗೆ ಉದ್ಘಾಟನೆ ಮಾಡ್ತೇವೆ. ತದನಂತರದಲ್ಲಿ ಈ ಕೆಲವು ಅಲ್ಲಿ ನಮ್ಮ ಸಂಸ್ಕೃತಿಯ ಕೆಲವು ಈ ಆಟೋಟಗಳಿರ್ತವೆ, ಹಗ್ಗ ಜಗ್ಗಾಟ, ಮತ್ತೆ ಈ ಜೋಡಿ ಎತ್ತಿನ ಓಟ, ಅಂದ್ರೆ ಇಬ್ಬರು ಇವರನ್ನು ಇನ್ನೊಬ್ಬ ಓಡಿಸುದು, ಎತ್ತು ಕೋಣಗಳು ಹೇಗೆ ಓಡುತ್ತೆ ಅದೇ ರೀತಿಯಲ್ಲಿ ನಾವು ಇದು ಮಾಡ್ತಿದ್ದೆ. ತದನಂತರ ಕೆಸರಲ್ಲಿ ವಾಲಿಬಾಲ್, ಅದರ ಒಂದು ಮಜಾನೇ ಬೇರೆ, ಆ ಬೀಳೋದು, ಹೇಳೋದು, ಮತ್ತೆ ಓಟ. ಆಕ್ಚುಲಾಗಿ ನಾವು ಯಾವುದು ಈ ಕ್ರೀಡಾಳುಗಳು ಇದು ಮಾಡ್ತೇವೆ, ಆದ್ರೆ ನಾವು ಕಲಾವಿದರು ಅದರಲ್ಲಿ ಒಂದು ಭಾಗವಹಿಸಿದ. ನನಗೆ ಅಸ್ತಿಕ್ರವ್ರೆ, ಅಂದ್ರೆ ನೀವು ಅಂದ್ರೆ ಕಲಾವಿದರು ನಮ್ಮದೇ ಆದ ಡಿಗ್ನಿಟಿ ಕಾಯ್ದುಕೊಳ್ಬೇಕು ಅಂತ ಇರ್ತೀರಿ. ಅಂತ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಕೋಣಗಳನ್ನೇ ಕಟ್ಟಿ ಓಡಿಸ್ತೇವೆ, ಅಂದ್ರೆ ಕಲಾವಿದರನ್ನೇ ಕಟ್ಟಿ ಓಡಿಸ್ತೇವೆ ಅಂತ, ಅಥವಾ ಕೆಸರಲ್ಲಿ ವಾಲಿಬಾಲ್ ಆಡ್ತೇವೆ, ಅಥವಾ ಕೆಸರಲ್ಲಿ ಕಬಡ್ಡಿ ಆಡ್ತೇವೆ, ಕೆಸರಲ್ಲಿ ಇದೆಲ್ಲ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಾ ನೀವು? ಅಂದ್ರೆ ನೀವು ಭಾಗವಹಿಸ್ತೀರಾ ಈ ಕಾರ್ಯಕ್ರಮದಲ್ಲಿ? ಇಲ್ಲ ಸರ್, ಒಂದು ವಿಷಯ ನಾನು ಪರ್ಸನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ನನಗೆ ಪ್ರಶ್ನೆ ಕೇಳ್ತಾ ಇದ್ರು ಒಬ್ರು ಇಂಟರ್ವ್ಯೂ ಅಲ್ಲಿ, ಆಟಿಟ್ಯೂಡ್ ಅಂದ್ರೆ ಏನು? ಆಟಿಟ್ಯೂಡ್ ಒಬ್ಬ ಆಕ್ಟರ್ಗೆ ಎಷ್ಟು? ನಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಹಾ ಸರ್, ಏನು ಕೇಳಲಿಕ್ಕೆ ಬಯಸ್ತೀರಿ? ಕಲಾವಿದರಿದ್ದಾರೆ, ನಿಮ್ಮ ಅಭಿಮಾನಿಗಳು. ಹೌದು, ಅಧ್ಯಕ್ಷ ನಮಸ್ಕಾರ. ನಿಮಗೆ ಸರ್ ನಮಸ್ಕಾರ. ರಾಜೇಶ್ ನಮಸ್ಕಾರ. ಶ್ರವಣ್ ನಮಸ್ತೆ. ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಲಕ್ಷ್ಮೀ ಸುವರ್ಣ ಅಂತ ಮಾತಾಡೋದಿಲ್ಲ. ಹೇಳಿ ಸರ್. ಹಲೋ, ಹೇಳಿ. ಲಕ್ಷ್ಮೀ ಸರ್ ಪಲ್ಲ ಎಂಚೋಲ್ಲ ಆತಿಕ್ ಬಾಯ್ ಸೂಪರ್ ಇಲ್ಲ. ಸಾರಿ, ಸ್ವರ పోతుంది ಸ್ವರ మల్లేజీ స్వర పోండలే కాల్ ಮಾಡ್ತಾರ ಖುಷಿ ಅಂಡ್ ಲೈವ್ ತಗೊಂಡಿಲ್ಲ ಬಾರಿ ಖುಷಿ ಅಂಡಿ ಕಾಲ್ ಮಾಡ್ತೀರಾ? ಬಾರಿ ಖುಷಿ ಅಂಡಿ ಕೌಶಿ ಅವರು ಕಾರ್ಯಕ್ರಮ ಸಪೋರ್ಟ್ ಬೋರ್ಡ್ ಖಂಡಿತ ಪ್ರತಿ ಒಂಜೇಕಲ ಅಂದು ಮತ್ತೆಲ್ಲ ಮಸ್ತ್ ಜನ ಸೇರೋಡು, ಮಾತೆಲ್ಲ ಮಸ್ತ್ ಜನ ಸೇರೋಡು, ನಮ್ಮ ಇಂಡಸ್ಟ್ರಿ ಫುಲ್ ಒಟ್ಟೋಡು. ಖಂಡಿತ ತುಲಿಪು ಈರೆಲ್ಲ ಒಟ್ಟಿಗೆ ಇನ್ನೊಟ್ಟಿಗೆ 100 ಜನ ಒಟ್ಟಿಗೆ ಬರೋಡು. ಫಿಲ್ಮ್ ಇಂಡಸ್ಟ್ರಿ ಅತ್ತ ನಮ್ಮ ತುಳುನಾಡದ ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ ಪಂಪಿನ ಒಂಜಿ ಭಾವನೆ ಬತ್ತಂಡ ಮಾತೆಲ್ಲ ಬರ್ಪೇರು ಬಂದೆಂಗುಲು ಎನ್ನೊಂದಿಲ್ಲ. ಖಂಡಿತ ಓಕೆ ಸರ್, ಧನ್ಯವಾದ ನಿಮಗೆ ಕರೆ ಮಾಡೋದಕ್ಕೆ, ಮಾತಾಡೋದಕ್ಕೆ. ಸೊ ಅಂದ್ರೆ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಓಕೆ, ಸೊ ವಿಷಯದಲ್ಲಿ ಅಂದ್ರೆ ನೀವೊಂದು ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ದೆ, ಆಟಿಟ್ಯೂಡ್ ಅಂತ. ಸೊ ನನಗೆ ಒಬ್ರು ಇಂಟರ್ವ್ಯೂ ಅಲ್ಲಿ ಕೇಳಿದ್ರು, ನಾನೊಂದು 2 ಫಿಲಮ್ ಮಾಡಿದ ತಕ್ಷಣ ಆಟಿಟ್ಯೂಡ್ ಒಬ್ಬ ಆಕ್ಟರ್ಗೆ ಎಷ್ಟು ಹೆಲ್ಪ್ ಆಗತ್ತೆ, ಮತ್ತೆ ಎಲ್ಲಿ ಯಾವಾಗ ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು, ಯಾವ ತರ ಇರ್ಬೇಕಂತ. ಸೊ ನನ್ನ ಪ್ರಕಾರ ನನ್ನ ಇಂಡಿವಿಜುವಲ್ ಒಪಿನಿಯನ್. ಓಕೆ ಸರ್, ನಿಮ್ಮ ಒಪಿನಿಯನ್ ಕೇಳೋದು ಕುತೂಹಲ ಇದೆ ನಮಗೆ ಕೇಳಬೇಕು ಅಂತ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ಸೊ ವೀಕ್ಷಕರೇ, ತುಳುವೆರೆ ತುಲಿಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಹೊಸ ಅತಿಥಿಯೊಬ್ಬರು ನಮ್ಮ ಸದ್ಯ ತಿಳಿಸಿದ್ದಾರೆ, ಅಂಕಿತ್ ಪಟ್ಲರ್ ಅವರು. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ನೀವು ಇದಕ್ಕಿಂತ ಮೊದಲು ಈ ಕಲಾವಿದರ ಕಾರ್ಯಕ್ರಮದ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಹೇಗೆ?
ಇಲ್ಲ, ಇದೇ ಫಸ್ಟ್ ಟೈಮ್. ನನಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ನಮ್ಮಂತ ಬೆಳೀತಿರುವ ಕಲಾವಿದರಿಗೆ ಇದೊಂದು ಉತ್ತಮ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ನಂಗೆ ತುಂಬಾ ಜನ ಪರಿಚಯ ಆಯ್ತು ಈ ಒಂದು ತುಳುನಾಡಿನ ಕಲಾವಿದರು ಹಾಗೂ ತಂತ್ರಜ್ಞರ ಒಕ್ಕೂಟಕ್ಕೆ ನಾನು ಸದಸ್ಯರಾದ ನಂತರ ಇನ್ನು ಅವರು ಒಕ್ಕೂಟದ ಕಾರ್ಯಕ್ರಮದಲ್ಲಿ ಸೇರಿಸಿದ ನಂತರ ಇನ್ನಷ್ಟು ಜನರ ಪರಿಚಯ ಆಗುತ್ತದೆ. ಎಕ್ಸೈಟ್ ಆಗಿದ್ದೀನಿ, ಎಲ್ಲರನ್ನು ಮೀಟ್ ಮಾಡಿ ಎಲ್ಲರೂ ಆಟ ಆಡುದು. ಸೊ ನಿಮಗೆ ಅಂದ್ರೆ ನೀವು ಆಟ ಆಡುವುದರಲ್ಲಿ ಉತ್ಸುಕರಾಗಿದ್ದರೆ ಅಥವಾ ಭೇಟಿ ಮಾಡುವುದರಲ್ಲಿ ಮಾತಾಡೋದ್ರಲ್ಲಿ ಮಾತ್ರ? ಎಲ್ಲದರಲ್ಲೂ ಉತ್ಸುಕರಾಗಿದ್ದೇನೆ ನಾನು. ಯಾವ ಆಟ ಆಡುವಾಗ ನೀವು ಯೋಚನೆ ಮಾಡ್ತಾ ಇದ್ದೀರಿ? ನಾನು ಹಗ್ಗ ಜಗಾಟ. ಓ ಶಕ್ತಿ. ಕಾಲೇಜಲ್ಲೆಲ್ಲ ಆಟ ಆಡ್ತಿದ್ದೆ. ಸ್ಟ್ರಾಂಗ್ ಕಾಣ್ತಾ ಇದ್ದಾರೆ. ಸೊ ಅಂತ ಸ್ಟ್ರಾಂಗ್ ಇರಬೇಕು ಅಂತ ಅನಿಸ್ತದೆ. ಕಲಾವಿದರಾಗಿ ಕೂಡ ಎರಡು ಕೂಡ ಸ್ಟ್ರಾಂಗ್ ಆಗಿರಬೇಕು. ಓಕೆ, ಇನ್ನು ನಾನು ಕೇಳ್ತಾ ಇದ್ದೆ, ಇನ್ನು ಕಲಾವಿದರ ಅಭಿಮಾನಿಗಳು ಇರ್ತಾರೆ. ಸೊ ಅವರು ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಸುಮ್ಮನೆ ಅವ್ರು ನಿಮ್ಮನ್ನು ನೋಡಿಕೊಂಡು ನಿಮ್ಮನ್ನು ಮಾತಾಡ್ಕೊಂಡು ಹೋಗಿಬಿಟ್ಟುದು, ಅಥವಾ ಅವ್ರಿಗೆ ಏನಾದ್ರು ಇದೆಯಾ? ಅಂದ್ರೆ ಇಲ್ಲಿ ಆಟ ಪಾಠಗಳು ಇದ್ದಾವ, ಊಟ ಬೇರೆ ಏನಾದ್ರು ಇದೆ, ವ್ಯವಸ್ಥೆ ಇದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ನಾವು ಇಲ್ಲಿ ಆಕ್ಚುಲಿ ಎಂಕ್ಲ ಮೂಲ ನಮ್ಮ ತುಳು ಅಭಿಮಾನಿಗೋಸ್ಕರ ಒಂಜಿ ತುಳುವೆರ ತಿನಸು ಪನ್ಪಿನ ಒಂಜಿ ಸ್ಪರ್ಧೆನೆ, ಸಾರ್ವಜನಿಕ ಸ್ಪರ್ಧೆ. ಅವು ಐಕ್ ಓಯ್ನ ಒಂಜಿ ಇಂಚೆನೆ ಎಪ್ಪಡು ಅಂಚೆನೆ ಎಪ್ಪಡು ಇಂದೇ ಪದಾರ್ಥನ ಕನ್ನಡು ಇಂಚಿನನೇ ತಿನಸು ಕನ್ನಡು ಅನ್ಪಿನ ಒಲ್ಲ ಕಂಡೀಷನ್ಸ್ ಇಜ್ಜಿ ನಮ್ಮ ಕಲಾಭಿಮಾನಿಗಳು ಅಕ್ಲು ಇತ್ತೆ ಒರಿ ಒಂಜಿ ಇಲ್ಲರ್ದು ಒಂಜಿ ಪತ್ರಡ್ಡೆ ಪತ್ತ ಮತ್ತೇರಿ ಕೂಡ ಒಂಜಿ ಇಲ್ಲರ್ದು ಒಂಜಿ ದಾದನ ಪೆಲಕೈದ ಒಂಜಿ ವಿಶೇಷತೆ ಐಟಮ್ ಬಲ್ತ ಮತ್ತೇರಿ ಅಂಚೆನೆ ಈ ನಮ್ಮ ತುಳುನಾಡು ತಿನಸದ ಊಪುರ ವೈವಿಧ್ಯಮಯನ ಒಂಜಿ ತಿಂಡಿ ತಿನಸನ್ ಪತ್ತ ಮತ್ತೇಡ ಅಕ್ಲಿಗೆ ಒಂಜಿ ಅವ್ರು ಪ್ಲಾಟ್ಫಾರ್ಮ್ ಮಲ್ಪ ಅಂಕಲು ಮತ್ತೊಂಜಿ 50 ಜನ 100 ಜನ ಸೇರಿ ಹೇಳ್ರ ಅಕ್ಲಿಗೆ ಒಂಜಿ ಪ್ಲಾಟ್ಫಾರ್ಮ್ ಮಲ್ತಿದ್ದೆ. ಆ ತಿಂಡಿಲೇನು ಪ್ರದರ್ಶನಗಿದೆ ಇದೆ ಅವೇನೇ ಎಂಕ್ಲ ಜಡ್ಜಸ್ ಇಲ್ಲೇರಿ ಪಂಡ ಹಳ್ಳಿ ತಿಂಡಿ ತಿನಸದ ಬಗ್ಗೆ ಒಂಜಿ ಐತನೇ ಒಂಜಿ ವಿಶೇಷವಾದ ಪರಿಣತರಿಲ್ಲೇರಿ ಅಕ್ಕುಲ ಆ ತಿಂಡಿನ ಪೂರ ಜಡ್ಜ್ಮೆಂಟ್ ಮಲ್ತದೆ. ಐಟ ಒಂಜಿ ವಿಶೇಷತೆ ತಿಂಡಿಗೆ ಒಂಜಿ ಇನಾಮನ್ ಕೊರ್ಪಿನ ಒಂಜಿ ನಂತೂರಿನಿಂದ ಸುಮಿತಾ ಅಂತ ಒಬ್ರು ಕರೆ ಮಾಡಿದ್ದಾರೆ. ಸುಮಿತಾ ನಮಸ್ಕಾರ. ನಮಸ್ತೆ. ಸರಿ, ಇಲ್ಲಿ ಕಲಾವಿದರಿದ್ದಾರೆ, ನಿಮ್ಮ ಇಷ್ಟದ ನಟರು ಕೂಡ ಇದ್ದಾರೆ. ಅವ್ರಿಗೆ ಏನು ಕೇಳಲಿಕ್ಕೆ ಬಯಸ್ತೀರಿ ಹೇಳಿ, ಮತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಹೇಳಿ? ಕಾರ್ಯಕ್ರಮದ ಲೆಕ್ಕೊಡು ನಿಕುಳು ಇಂಚನೆ ಮಾತರ್ನಲ ಒಂಜಿ ಆಶೀರ್ವಾದ ತಿಕ್ಕೋಡು ನನಲ ಇಂಚನೆ ಮುಂದುವರೆಂದು ಪೋಡು ಎಂಕ್ ಕುಡ್ಲಾಡಿತ್ತದು ಕೇರಳ ಕುಲ್ದು ಅನ್ನಪುರ ಮೂವಿ ಆಟೋಟ ಸ್ಪರ್ಧೆ ಲೈವ್ ತೂಪೆ. ಸೊ ಈ ಕೊಂಚ ತುಳುತಾಕಲು ಒಂಜಿ ಪಂಪಿನ ಒಂಜಿ ಇಂಚನೆ ನನಲ್ಲ ಎದುರು ಬರ್ತದೆ ಮಾತನಾಡಿ ಆಶೀರ್ವಾದ ತಿಕ್ಕದು ತೆಲ್ತು ನಲ್ತದ್ದು ತೂಪಿನ ಪ್ರೋಗ್ರಾಮ್ ನಿಕಲ್ಲ ಒಂಜಿ ಆದ್ ಬರೋಡ ಇಲ್ಲ ಎಲ್ಲಂಜಿ ಬರೋಡು ಬರ್ತಾ ಅಂಚಾದನ್ ಊರು ಬೈದರತೆ ಇರಗೊಂಜಿ ಎಡ್ಡೆ ಅವಕಾಶಕ್ಕ ಈರು ಎಂಕಲ್ನ ಕಾರ್ಯಕ್ರಮ ಬರೋಡು ಈರು ಪಾವನ್ ಮಲ್ತಿನ ಕಾಲ್ ಮಲ್ತಿನ ಮಸ್ತ್ ಖುಷಿ ಆತಂಡಿ ಎಂಕಲ್ನ ತುಳು ಇಂಡಸ್ಟ್ರಿಗೆ ಇರು ತುಳುನಾಡದ ಒಂಜಿ ಇರ್ನ ಮಸ್ತ್ ಖುಷಿ ಅಂಡ್ ಇರ್ನ ಎಲ್ಲಂಜಿ ಬರೋಡು ಎಂಕಲ ಕಾರ್ಯಕ್ರಮ ಭಾಗವಹಿಸೋಡು ಭಾಗವಹಿಸುಗ ಬಕ್ಕೊಂಜಿ ದಾದ ಪಂಡ ಯಾನ್ ಆಲ್ಮೋಸ್ಟ್ ತುಳುತ ಮೂವಿ ದುಂಬೆನ್ನು ತುಳು ಪಂಡ ಎಲ್ಲೇ ಪ್ರಾಡುಪುನಾಗ ಹಿಂದಿ ಇಂಗ್ಲಿಷ್ ಓದಿತ್ತೆ ನಾಟಕ ಉಂದು ಪಂಡಾಗ ಅವೇ ಡಬ್ಬಿಂಗ್ ಮಾಡ್ತು ಇಲ್ಲಾಡು ಪುರ ಪಪ್ಪಡ ಪಡಂದುಪ್ಪ ನಾಟಕ ಇಂಚಪ್ಪುನು ಪಪ್ಪ ಅಂಚಪ್ಪುಂಡು ಪಂಡ ಪ್ರಾಯ ಒಪ್ಪುನತೆ ಇಲ್ಲಾಡು ಅಕಲೆ ತಿರೇ ಗೋರಾಪುಜಿ ಅವೇ ಆಕ್ಟ್ ಮಲ್ತದ ಪಪ್ಪ ಖುಷಿ ಕೊರ್ಪಿನಿ ಅಭಿಮಾನ ಇರ್ನ ಇಂಚೆನ್ ಎಪ್ಪಾಡು ಇರು ಓಲು ಆ ಊರು ಪೋಂಡಲ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಜನಕ್ಕಲು ಪನ್ಪಿನ ಒಂಜಿ ಅಭಿಮಾನ ಇರ್ನ ಬಾರಿ ಖುಷಿತ ವಿಷಯ. ಇಂಚೆನೆ ಎಲ್ಲಂಜಿಲ್ಲ ಬಲೆ ಇರ್ನಕ್ಲು ಏರ್ಲ ಇತ್ತಿನಕ್ಲೆಲ್ಲ ಲೆತೊಂದ್ ಬಲೆ ನಮ್ಮ ಫ್ಯಾಮಿಲಿಗೆ ಲೆತೊಂದ್ ಬರ್ಪೆ ಆ ನಕಲೆಗ್ಲ ಪೂರ ಇನ್ವೈಟ್ ಮಾಡ್ದೆ ನಿಕುಲ್ ಮಾತಾಡ್ಲ ಬರೋಡು ಬಂದು ಅಂಜ ಮಾತಾ ಬರೋಂದುಲ್ಲೇರು ಮಸ್ತ್ ಥ್ಯಾಂಕ್ಸ್. ಖಂಡಿತ ಎಂಕ್ಲೆಗ್ಲ ಒಂಜಿ ಎಂಟರ್ಟೈನ್ ಮಲ್ಪುನ ಮನೋರಂಜನೆ ಮಲ್ಪುನಾನೆ ಎಂಕ್ಲ ಒಂಜಿ ಮೇನ್ ಮಲ್ಲ ಉದ್ದೇಶ ಒಪ್ಪುಂಡು ಎಂಕುಲ್ ಒಂಜಿ ಆಸ್ ಅನ್ ಆಕ್ಟರ್ ನಿಕ್ಲಿನ್ ಖುಷಿ ಮಲ್ತಡ ಐಡ್ದು ಮಲ್ಲ ಎಂಕ್ಲೆಗ್ ಅಚೀವ್ಮೆಂಟ್ ಇಜ್ಜಿ. ಸೊ ಬಾರಿ ಖುಷಿ ನಿಕುಲ್ ಮಾತ ಅವೇನ್ ಸಪೋರ್ಟ್ ಮಲ್ತಂದುಲ್ಲಾರ ನನಲ ಅಂಚನೆ ಸಪೋರ್ಟ್ ಮಲ್ಪಲೆ. ಥ್ಯಾಂಕ್ ಯು. ಓಕೆ ಸುಮಿತಾ, ಮತ್ತೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮಗೆ ಇದು ನಮ್ಮ ರಾಜೇಶ್ ಅವರು ಹೇಳ್ತಾ ಇದ್ರು, ಅಂದ್ರೆ ಕಲಾವಿದರ ಅಭಿಮಾನಿಗಳಿಗೆ ಒಂದು ಸ್ಪರ್ಧೆ ಇದೆ ಅಂತ. ಸೊ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಸಕ್ತಿ ಏನಾದ್ರು ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಿದ್ದೇನೆ. ನನಗೆ ಅಂದ್ರೆ ಕನ್ನಡ ತಪ್ಪುಂಡು ದಯಪಂಡ ಆಕ್ಚುಲಿ ಎಂಕ ಸ್ಪರ್ಧೆ ಪಂಡನ ಜೀವ ಯಾನ್ ಸ್ಪರ್ಧೆ ಪಂಡ ದೇವನಿಗೆ ಲೀವ್ ಪಾಡ್ದಾಂಡಲ್ಲ ಆ ಭಾಗವಹಿಸ ಬರೋಡೆ ಖಂಡಿತ ಬರೋಡಿ ಖಂಡಿತ ಬರ್ತಾ ಸ್ಪೆಷಲ್ ಅಂತ ಬರೋಡು ಇರು ಮೇಡಮ್. ಸ್ಪೆಷಲ್ ಪಂಡೆಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತೆ ಇರು ದಾದಗಳು ಪಂಡೆಂಗ್ ನಮ್ಮ ತುಳು ಸಂಸ್ಕೃತಿ ಇರು ಹೆಚ್ಚಿನ ಕಲ್ದಿನಾರು ಅಪ್ಪಾಗ ಈರು ಆತ ಕಲ್ತದ್ದು ನಮ್ಮ ದುಮ್ಮದು ನಮ್ಮ ಸಂಸ್ಕೃತಿ ಹೆಂಚಿನ ಪುರ ಒಂಜಿ ಹಳ್ಳಿ ತಿನ ಸ್ಮಲ್ಪೇರಿ
ಐಟು ಓವಣ ಸಮಥಿಂಗ್ ಸ್ಪೆಷಲ್ ಇರು ಓಲ ಪುದರ್ ಬನಚಿತ್ತೆ ಎಲ್ಲ ಬರ್ತದೆ ಈರೈ ನಮ್ಗೆ ಎಂದೋಡಾಯ್ತು ಯಾನಪ್ಪ ಖಂಡಿತ ಪತ್ತೊಂದು ಬರ್ತೆ ಬಕ್ಕ ಸೈಡ್ ಕುಲ್ದಿನ ಅಕ್ಕಾಗಿಲ್ಲ ಎನ್ನಲೆಕ್ಕಳು ಹಾಯ್ ಇಂಚನೆ ಈರು ತೆಲ್ತೊಂದು ಉಪ್ಪಡು ಯಪ್ಪಲ್ಲ ಖುಷಿ ಖುಷಿಟ್ಟು ಅವೇ ಇಂಕಲ್ನ ಒಂಜಿ ಅಭಿಪ್ರಾಯ. ಥ್ಯಾಂಕ್ ಯು. ಓಕೆ, ಧನ್ಯವಾದ ನಿಮಗೆ ಕರೆ ಮಾಡಿದ್ದಕ್ಕೆ. ಓಕೆ, ಒಂದು ಅಭಿಮಾನಿಗಳ ಮಾತು ನಿಮಗೆ ಪ್ರೇರಣೆ ಅಂತ ಅನಿಸ್ತದೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಮಾಡುವ ಕೆಲಸಕ್ಕೆ ಇನ್ನೊಬ್ಬರಿಂದ ಅದಕ್ಕೆ ಒಂದು ಬೆಂಬಲ ಅಂತ ಮಾತಲ್ಲಿ ಕೊಟ್ರೆ ಸಾಕು. ಅದೇ ಒಂದು ಈಗ ಕಲಾವಿದರಿಗೆ ಚಪ್ಪಾಳೆ ಒಂದು ಕೊಟ್ಟು ಕೂಡಲೇ ಇದು ಬರ್ತದೆ, ಹುಮ್ಮಸ್ಸು ಬರ್ತದೆ, ಒಂದು ಹುರುಪು ಬರ್ತದೆ. ಹಾಗೆ ಒಂಥರ ಇಂಥ ಕಾರ್ಯಕ್ರಮಗಳಲ್ಲಿ ಈ ಜನರದ ಒಂದು ನಮಗೆ ಸಪೋರ್ಟ್ ಇದೆ ಅಂತ ಒಂದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಸಪೋರ್ಟ್ ಅಂದರೆ ನೀವು ಇಷ್ಟು ದಿನ ಕ್ರಿಕೆಟ್ ಮಾತ್ರ ಮಾಡ್ಕೊಂಡಿದ್ದವರು ಇಂಥದ್ದು ಬದಲಾವಣೆ ಬೇಕು ಅಂತ ಅನಿಸಿದ್ದು ಹೇಗೆ ನಿಮಗೆ, ಅಥವಾ ಇಂಥದ್ದೊಂದು ಕಾರ್ಯಕ್ರಮ ಬೇಕು ಅಂತ ಅನಿಸಿದ್ದು? ಅಲ್ಲ, ನಿಜವಾಗಿ ನಮಗೆ ಇದು ಒಂದೇ ವಿಷಯಕ್ಕೆ ಸೀಮಿತವಾಗಿ ಅಲ್ಲ ಸರ್. ನಾವು ಆಟೋಟಕ್ಕೆ ಇದಂತಲ್ಲ, ಕ್ರಿಕೆಟ್ ಆ ಥರ ಈ ಥರ ಮಾಡೋದ್ರಿಂದ ನಾವು ಎಲ್ಲ ವಿಭಾಗಗಳಲ್ಲಿ ಕೂಡ ಕೋಸ್ಟಲ್ ವುಡ್ ಕಲಾವಿದರು ಒಂದನೇದಾಗಿ ಮುಖ್ಯ ಉದ್ದೇಶ ಅಂದರೆ ನಮ್ಮದು ಕೋಸ್ಟಲ್ ವುಡ್ ತುಳು ಸಂಸ್ಕೃತಿ, ತುಳುನಾಡ ಈ ವೈಭವತಿಕ ಇದು ಮತ್ತೆ ಈ ತುಳು ಚಿತ್ರರಂಗ ಬೆಳವಣಿಗೆ ಇಡೀ ಎಲ್ಲ ನಮ್ಮ ಪ್ರಪಂಚ ಮೂಲ ಈಗಾಗಲೇ ನಮ್ಮ ಕೋಸ್ಟಲ್ ವುಡ್ನ ಹೆಚ್ಚಿನ ಎಲ್ಲ ವಿಭಾಗಗಳಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲದರಲ್ಲಿ ಮುಂದುವರಿತಿದ್ದಾರೆ. ಅದನ್ನು ನಾವು ಇನ್ನಷ್ಟು ಕೂಡ ಮುಂದುವರಿಸಬೇಕು. ಅದು ಅಲ್ಲಿ ನಿಂತ ನೀರಾಗಬಾರ್ದು, ಇಡೀ ಪ್ರಪಂಚಕ್ಕೆ ಹಬ್ಬಬೇಕು ಎಂಬುದು ನಮ್ಮ ಉದ್ದೇಶ. ಓಕೆ, ಮಿಥುನ್ ಅಂತ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ಮಿಥುನ್ ರವರೇ ನಮಸ್ಕಾರ. ಹಲೋ ಮಿಥುನ್ ರವರೇ ನಮಸ್ಕಾರ. ಕರೆ ಕಟ್ಟಾಗಿರೋ ಸಾಧ್ಯತೆ ಇದೆ. ಸೊ ಮಿಥುನ್ ಅಂತ ಅಂದರೆ ನೀವು ಇಲ್ಲಿ ಕೋಸ್ಟಲ್ ವುಡ್ ಕಲಾವಿದರು ತಂತ್ರಜ್ಞಾನ ಮಾತ್ರ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀರಿ. ಇಲ್ಲಿ ಕೋಸ್ಟಲ್ ವುಡ್ ನಿಮ್ಮ ಇದರಲ್ಲಿ ನಟಿಸಿದ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್, ಬಟ್ ಇಲ್ಲಿ ನಿಮ್ಮ ತಂತ್ರಜ್ಞಾನದ ವ್ಯಾಪ್ತಿಯಲ್ಲಿ ಇಲ್ಲದ ಅಂದ್ರೆ ಹಾಲಿವುಡ್ನಲ್ಲೂ ಕೂಡ ಇದ್ದಾರೆ ನಮ್ಮವರು, ಬಾಲಿವುಡ್ನಲ್ಲೂ ಕೂಡ ಇದ್ದಾರೆ, ಎಲ್ಲ ಚಿತ್ರ ಕನ್ನಡ ನಮ್ಮ ಭಾರತೀಯ ಚಿತ್ರರಂಗ ಎಲ್ಲೆಲ್ಲ ಇದೆ ಅಲ್ಲೆಲ್ಲವೂ ಕೂಡ ನಮ್ಮ ಕಲಾವಿದರು ಕಲ್ತುಳುವರು ಇದ್ದೇ ಇದ್ದಾರೆ. ಮಿಥುನ್ ರವರು ಮತ್ತೆ ಕರೆ ಮಾಡಿದ್ದಾರೆ. ಮಿಥುನ್ ರವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಕೇಳಲಿಕ್ಕೆ ಬಯಸ್ತೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಹೇಳಿ. ಇದೊಂಜಿ ಎಡ್ಡ ರೀತಿಯ ಕಾರ್ಯಕ್ರಮ ಅಂದು ಪನೋಲಿ ದಯಪಂಡ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿ ಒಂಜಿ ಎಲ್ಲಿ ಮಟ್ಟ ಆದಿತ್ತನಲ್ಲ ಅವಿತ್ತೊಂಜಿ ಬಾರಿ ಮಲ್ಲ ಒಂಜಿ ರೀತಿ ಒಂಜಿ ಪೋನುಂಡು. ಸತ್ಯ ಸರ್. ಅಂಚ ಅಂದು ಒಂಜಿ ಕಾಡ್ಕ ಪಂಪಿನ ಒಂಜಿ ಗ್ರೂಪ್ ಒಂಜಿ ಎಡ್ಡ ಬೇಲ ಮಲ್ತಂದುಲ್ಲೇರು ನಿಕ್ಲಪುರ ಎಂಕ್ಲೆಗ್ ನನ್ನಲಾತ್ ಸಹಕಾರ ಬೋರ್ಡು ಅಂಚನೆ ನಮ್ಮ ತುಳುನಾಡ ಸಿಂಗಂ ಉಲ್ಲೇರು. ಥ್ಯಾಂಕ್ ಯು. ಅಂಚ ಆರ್ಥಿಕ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಯಾಣಿರ ಮಲ್ಲ ಫ್ಯಾನ್. ಥ್ಯಾಂಕ್ ಯು ಮಿಥುನ್. ಮಸ್ತ್ ಖುಷಿ ಆಯ್ತು. ಅಂಚನೆ ಜೈ ತುಳುನಾಡು ತೂತ ಬೊಕ್ಕ ಪವರ್ ಫಿಲ್ಮ್ ಒಳಗೆ ಡ್ಯಾಗ್ ಮಲ್ದಾರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಬರ್ಡೇ ಐತಿ. ಓ ಎಲ್ಲ ಇರ್ನ ಬರ್ಡೇ ಐತಿ. ಬರ್ಡೇ ಅಡ್ವಾನ್ಸ್ ಆದ. ಓಕೆ, ಥ್ಯಾಂಕ್ ಯು ಬ್ರದರ್. ವಿಶಸ್ ಬರ್ಪರತ್ತೆ ಬ್ರೋ ಅಡಿಗೆ ದಾದೆ ಮಲ್ಲೆ ಎಲ್ಲಂಜಿ 22 ಬರ್ಪರತ್ತೆ. ಖಂಡಿತ ಇಲ್ಲ ನಿಕುಲು ಬಲೆ ಅಡಿಗೆ ಖಂಡಿತ ಓ ಎಂಕ್ಲೆಗ್ ಬರೋಲ್ಯಾ? ಖಂಡಿತ ಮಾತೆರ್ಲ ನಿಕುಲ್ ಬತ್ತನ ಮಾತ್ರ ಈ ಪ್ರೋಗ್ರಾಮ್ ಎಂಕಲ್ನ ಯಶಸ್ಸಾಪಿನತೆ ನಿಕುಲ್ ಮಾತೆರ್ಲ ಬತ್ತದು ನಮ್ಮೊಂಜಿ ಮಾತೆರ್ಲ ಸೇರ್ದೊಂಜಿ ನಮ್ಮ ಖುಷಿ ಪಟ್ಟೋನ್ಗ ಅವೇ ಅನ್ ಪಾತಿರ್ ನಿಕುಲ್ನ ಮೂಲ ಉದ್ದೇಶ ನೋವೇ ಮಾತ ಬತ್ತದು ನಮ್ಮ ತುಳುನಾಡು ಫಿಲ್ಮ್ ಇಂಡಸ್ಟ್ರಿನ ಒಂಜಿ ತುಳುನಾಡದ ಒಂಜಿ ನಮ್ಮನೆ ಇಂಡಸ್ಟ್ರಿ ಪನ್ಪಿನ ಎಂಕಲ್ನ ಒಂಜಿ ಮನ್ಪೋಡು ಪನ್ಪಿನ ಎಂಕಲ್ನ ಒಂಜಿ ಮಲ್ಲ ಒಂಜಿ ದೇಯ ಆಯ್ತು. ಬಟ್ ನನಲ ತುಳು ಇಂಡಸ್ಟ್ರಿ ಬುಳೆಂಡ್ರೆ ಮಸ್ತ್ ಎಫರ್ಟ್ ಪಾಡೊಂದುಲ್ಲ ಮಾತೆರ್ನಲ್ಲ ಎಫರ್ಟ್ ಬೋಡು ಎಂಕಲ್ನ ಖಾಲಿ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಆವಡ್ ಅತನ ತುಳು ಇಂಡಸ್ಟ್ರಿ ದತ್ತ ನಿಕುಲ್ಲ ಅಂಚಿನ ಸೈಡ್ ನಿಕುಲ್ ಏತ್ ಸಪೋರ್ಟ್ ಮಲ್ಪೋರ್ ಆತ ತುಳು ಇಂಡಸ್ಟ್ರಿ ಗ್ರೋ ಆಪುಂಡು. ಸೊ ನಿಕುಲ್ ಮಾತೆರ್ಲ ಬಲೆ ಮಾತ ಒಟ್ಟುಗ ಸೇರ್ದೊಂಜಿ ಗಮ್ಮತ್ ಮನ್ಪುಗ ಸರಿ ಅಣ್ಣ ಇಂಗ್ಲು ಬರ್ಪ ಅಜ್ಜಿನೇ ಪಮ್ಮೆನ್ನೇನೆ ಒಂಜಿ ಎಡ್ಡ ಒಂಜಿ ಅಧ್ಯಕ್ಷತೆ ಮಲ್ತೊಂದು ಪಮ್ಮೆನ್ನೆ ಬಂಡ ಮಾತ್ರ ಗೊತ್ತುಂಡು. ಕರೆಕ್ಟ್ ಅನ್ನಂದು ರಾಜಸ್ಥಾನ ನಮ್ಮ ಪಮ್ಮಿ ಕೊಡಿಯಲ್ ಬೈಲ್ ಅವ್ರನ್ನ ನೇತೃತ್ವದಲ್ಲಿ ಒಂಜಿ ನಮ್ಮ ಒಂಜಿ ಸಂಘಟನೆ ಬಾರಿ ಒಂಜಿ ಹುಮ್ಮಸ್ಸಿಡ್ ಎಡ್ಡೆ ಒಂಜಿ ಪವರ್ಫುಲ್ ಅದು ದುಂಬರೊಂದುಂಡು ಪಂಡ ಅವ್ರನ್ನ ಮೂಲ ಉದ್ದೇಶ ಪಮ್ಮೆನ್ ಇತ್ತಿನ ಅಲ್ಪ ಬೇಲ 100% ಆಪುಂಡು ಬಂದು ಸತ್ಯ ಪಂಡ ನಮ್ಮ ಮೂಲ ಉದ್ದೇಶ ಪೂರ ಎಲ್ಲ ಒಟ್ಟಿಗೆ ಅದು ನಮ್ಮ ತುಳುನಾಡ ಸಂಸ್ಕೃತಿ ನಮ್ಮ ತುಳು ಚಿತ್ರರಂಗ ಪೂರ ಡೆವಲಪ್ ಆಗೋಡು ನಮ್ಮ ಮಕ್ಕಳು ಮಾತ ಎಡೆಡ್ಡೆ ಒಂದು ಬರಡು ಮಾತರಿಗೆಲ್ಲ ಅವಕಾಶ ತೆಕ್ಕೊಡು ತುಳು ಚಿತ್ರದ ಒಂದು ಮಾತ ಕಾರ್ಮಿಕರಿಗೆ ಪ್ರತಿನಿತ್ಯ ಬೇಲೆ ತೆಕ್ಕಿದ್ದು ಅಕ್ಲು ದುಮ್ಮುಪುರ ಒಂಜಿ ವರ್ಷಗೊಂಜಿ ಅಂಚೆ ಪುರ ಒಂಜಿ ಒಂಜಿ ಪಿಕ್ಚರ್ ಮಲ್ತ ರೇಟಿಂಗ್ ಎಂಚಿನ ವರ್ಕ್ ಮಲ್ತದ ಬಕ್ಕ ಒಂಜಿ 5 ತಿಂಗಳು ರಜೆ ಇಟ್ಟು ಬೇಲೆ ಇಜ್ಜಿ ಅಂಚೆ ಪುರ ಇತ್ತನೆ ಇತ್ತೆ ಅಂಚೆ ಇತ್ತೆ ಮಸ್ತ್ ಡೆವಲಪ್ ನಮ್ಮ ತುಳು ಚಿತ್ರರಂಗ ಮಸ್ತ್ ಬುಲೆಚಿಲ್ ಭಾವನುಂಡು. ಧನ್ಯವಾದ ಮಿಥುನ್ ರವರೇ. ಥ್ಯಾಂಕ್ ಯು ಮಿಥುನ್. ಓಕೆ, ಆಸ್ತಿಕರ್ ಅವರೇ ನಿಮಗೆ ನಾನು ಅಡ್ವಾನ್ಸ್ ಆಗಿ ಶುಭಾಶಯ ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಮಾನಿಗಳು ಹೇಳಿಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಅವರು ಎಲ್ಲೋ
ಪತ್ತೆ ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಅಂಕಿತರವರೇ, ನಿಮಗೆ ಕೇಳಬೇಕಾದ್ರೆ ನೀವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಥವಾ ನಿಮ್ಮ ಎಲ್ಲ ಕಲಾವಿದರು ಅಥವಾ ಹಿರಿಯ ಕಲಾವಿದರು ಭೇಟಿ ಆಗ್ತಾ ಇದ್ದಾರೆ, ಯಾವ ರೀತಿ ಉತ್ಸುಕತೆ ಅಥವಾ ಯಾವ ರೀತಿಯ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂತ? ಇನ್ನು ಮೀಟ್ ಮಾಡದೇ ಇರೋ ತುಂಬಾ ಕಲಾವಿದರಿದ್ದಾರೆ, ಎಲ್ಲರನ್ನೂ ಮೀಟ್ ಮಾಡಬೇಕು, ಮಾತಾಡಬೇಕು, ಅದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್. ನಿಮ್ಮ ಅವರನ್ನೇ ಮಾತ್ರ ನಿಮ್ಮ ಅಭಿಮಾನಿಗಳು ಕೂಡ ಬರ್ತಾ ಇರ್ಬೋದು, ಹೌದು, ಅವರನ್ನು ಕೂಡ ನೀವು ಮಾತಾಡಬೇಕು. ಅಭಿಮಾನಿ ಬಳಗ ಬೆಳೀತಾ ಇದ್ದಾರೆ. ಸೊ ಇನ್ನು ಅಂದರೆ ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯ ನಾಗರಿಕರು ಅವರಿಗೊಂದು ಸ್ಪರ್ಧೆಯನ್ನು ಇಟ್ಟಿದ್ದೀರಿ. ಇದರ ಹೊರತಾಗಿ ಅವರಿಗೆ ಬೇರೆ ಏನಾದರೂ ಅಂದರೆ ನಿಮ್ಮನ್ನು ಮಾತನಾಡಿಸುವ, ಸೆಲ್ಫಿ ತೆಗೆಯುವ ಅಂತ ಕೆಲವು ಗಡಿಬಿಡಿಗಳು, ಅದಕ್ಕೆ ಏನಾದ್ರು ಸಪ್ರೇಟ್ ವ್ಯವಸ್ಥೆ ಏನಾದರೂ ಇದೆಯಾ? ಅದು ಹೇಗೆ ಅಂದರೆ? ನಿಜವಾಗಿ ಸರ್, ನಾವು ಕಲಾಭಿಮಾನಿಗಳು ಅವರು ಬಂದು ಅವರಿಗೆ ಇಷ್ಟ, ಈಗ ಉದಾಹರಣೆಗೆ ಆಸ್ತಿಕ್ ಅವರ ಅಭಿಮಾನಿಗಳು ಬಂದು ಅವರಲ್ಲಿ ಬಂದು ಅವರಿಗೆ ಮುಕ್ತವಾಗಿ ಮಾತಾಡ್ಬೋದು. ಈಗ ಅವರು ಅವತ್ತು ಇಡೀ ದಿವಸ ಅಲ್ಲಿ ನಮ್ಮ ಅದೇ ಜಾಗದಲ್ಲಿ ಇರ್ತಾರೆ, ಅವತ್ತು ಅಲ್ಲಿ ಯಾವುದೇ ಒಂದು ಬೇರೆ ನನಗೆ ಸಿಗ್ಲಿಲ್ಲ ಅವನಿಗೆ ಸಿಗ್ಲಿಲ್ಲ ಆ ಥರ ಇಲ್ಲ. ಬಂದು ಅವರಿಗೆ ಸೆಲ್ಫಿ ಅವ್ರು ಮಾತಾಡ್ಬೋದು, ಖುಷಿ ಪಡ್ಬೋದು, ಅವರ ಏನಾದ್ರು ಅನಿಸಿಕೆಗಳನ್ನು ಶೇರ್ ಮಾಡ್ಬೋದು, ಅಷ್ಟೆಲ್ಲ ಅವಕಾಶ ಇದೆ ಅಲ್ಲಿ. ಸಾಧಾರಣವಾಗಿ ನಮಗೀಗ ಮಂಗಳೂರಲ್ಲಿ ಇರುವ ಹೀರೋಸ್ಗಳೇ ಸಾಧಾರಣ ಒಂದು 20-25 ಜನ ಹೀರೋಸ್ಗಳಿದ್ದಾರೆ. ಅವರವರದೇ ಒಂದು ಅಭಿಮಾನಿಗಳು ಬಳಗ ಇದೆ. ಅದೇ ಹೀರೋ ಹೀರೋಯಿನ್ಸ್ ಅಲ್ಲದೆ ಎಲ್ಲ ವರ್ಗಕ್ಕೊಂದು ಇದಿದೆ. ಈ ಸಿಂಗರ್ಸ್ ಇದ್ದಾರೆ, ಕೆಲವರು ನಿರ್ದೇಶಕರು, ಹಾಡು ಕೇಳಿರ್ತೇವೆ, ಹಾಡಿದವರು ಯಾರು ಅಂತ ಗೊತ್ತಿರುವುದಿಲ್ಲ, ಎಲ್ಲರನ್ನು ಕಾಣುವ ಒಂದು ಮುಕ್ತ ಅವಕಾಶ ಇದೆ ಅಲ್ಲಿ. ಅದರೊಟ್ಟಿಗೆ ಅವರಿಗೆ ಈಗ ಅಲ್ಲಿ ಬಂದವರಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ, ನೀರು, ಊಟ, ತಿಂಡಿ, ಚಹಾ, ಕಾಫಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಪುನಃ ಅವರು ನಮ್ಮೊಟ್ಟಿಗೆ ಮುಖ್ಯವಾಗಿ ಎಂಜಾಯ್ಮೆಂಟ್, ಈ ಮಳೆ ಒಂದು ಮಳೆ ಒದ್ದೆ ಮಳೆ ಬರ್ತಾ ಇದ್ರು ಕೂಡ ಕಲಾವಿದರು ನೀವು ಜೊತೆಲೇ ಇರ್ತೀರಿ ಅಂತ, ಅದಕ್ಕೆ ಸಿದ್ಧರಾಗಿಯೇ ಬನ್ನಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಕಲಾವಿದರಲ್ಲಿ ನಾವು ಡ್ರೆಸ್ ಹಾಕೊಂಡು ಇದು ಮಾಡೋದಿಲ್ಲ, ನಾವೆಲ್ಲ ಗದ್ದೆಯಲ್ಲಿ ಇದಾಗಿ ಕೆಸರಾಟದಲ್ಲಿ ತೊಡಗಿರ್ತೇವೆ ಎಲ್ಲರನ್ನು ಅದನ್ನು ಈಗ ಕೆಸರಿನಲ್ಲೂ ನಿಮ್ಮನ್ನು ಪರ್ಚೇಸ್ ಕಷ್ಟ ಆಗ್ಬೋದು ಅಂತ ಅವರಿಗೆ. ಅಲ್ಲ, ಅದೇ ಕಷ್ಟ ಆಗಬಹುದು ಅಂತ ಅನಿಸ್ತಾ ಇದೆ. ಕ್ಯೂರಿಯಾಸಿಟಿ ಇರ್ತದೆ, ಯಾರು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ನಾವು ಅವರು ಪರದೆ ಮೇಲೆ ನೋಡಿರ್ತಾರೆ, ನಾವು ಒಂದು ನಮ್ಮ ವಿವಿಧವಾದ ರೀತಿಯ ಒಂದು ಪೋಸ್ಟ್ ಇಮೇಜ್ ಇರುತ್ತೆ. ಆದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಅವಾಗ ಹೇಳಿದ್ರು ಅಂತ ಅಸ್ತಿಕರವರು, ಅಂದ್ರೆ ನಮ್ಮ ಅಟಿಟ್ಯೂಡ್ ಮತ್ತು ಬಿಹೇವಿಯರ್ ಅದ್ರ ಬಗ್ಗೆ ಒಂದಿಷ್ಟು ಮಾತಿದ್ರು, ಅಂದ್ರೆ ನೀವು ಅಲ್ಲಿ ಬಂದು ನೋಡಿ ನಾವು ಹೇಗಿರ್ತೀವಿ ಅಂತ. ಹಾಗೆ ಸೊ ಓಕೆ, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಕೂಡ ಶುಭವನ್ನು ಹಾಡ್ತಾ ಇದ್ದೇನೆ, ಯಾಕೆಂದ್ರೆ ನಮ್ಮ ಸಮಯ ಮೀರ್ತಾ ಇದೆ, ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸರ್. ನೀವು ಮುಖ್ಯವಾಗಿ ನಮ್ಗೆ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ಮಾಧ್ಯಮ ಮುಖಾಂತರ ನಮ್ಗೆ ಎಷ್ಟು ಪ್ರಚಾರ ಕೊಡ್ತೀರಾ, ಅದು ಎಲ್ಲರೂ ಬರಬೇಕು. ಎಲ್ಲ ನಮ್ಮ ಕಲಾಭಿಮಾನಿಗಳು, ಪ್ರೇಕ್ಷಕರು ಎಲ್ಲರೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಪ್ರೋತ್ಸಾಹಿಸಬೇಕು. ನಿಮ್ಮೆಲ್ಲ ಸಹಕಾರ ನಮಗೆ ಮುಖ್ಯ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರಿಗೆ, ಹಾಗೆ ಶ್ರವಣ್ ಕದ್ರಿ ಅವರಿಗೆ, ಹಾಗೆ ರಾಜೇಶ್ ಕೈಲಾರ್ಕರ್ ಅವರಿಗೆ, ಅಂಕಿತ್ ಪಟ್ಟ, ನಿಮ್ಮ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ V4 ನ್ಯೂಸ್. ಸೊ ವೀಕ್ಷಕರೇ, ತುಳುವೆರೆ ತುಲಿಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾವು ವಿರಾಮಕ್ಕೆ ಮೊದಲು ಆಸ್ತಿಕ್ ಅವಿನಾಶ್ ಅವರ ಆಟಿಟ್ಯೂಡ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಸರಿ, ಅದೇ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಆಟಿಟ್ಯೂಡ್ ಅನ್ನೋದು ಒಂದು ಆಕ್ಟರ್ಗೆ ಆ ಫಿಲ್ಮ್ಗೆ ಸೀಮಿತವಾಗಿರ್ಬೇಕು. ಆ ಫಿಲಮ್ಗೆ ಯಾವ ತರ ಬೇಕು, ಒಂದು ಫಿಲಮ್ಗೆ ಏನೋ ಒಂದು ಪೊಲೀಸ್ ಆಗಿರ್ತಾನೆ, ಅಥವಾ ರೌಡಿ ಆಗಿರ್ತಾನೆ, ಅಥವಾ ಲಾಯರ್ ಆಗಿರ್ತಾನೆ, ಡಾಕ್ಟರ್, ಏನು ಆ ಕ್ಯಾರೆಕ್ಟರ್ಗೆ ಆ ಆಟಿಟ್ಯೂಡ್ ಯಾವ ತರ ಬೇಕು, ಅದಕ್ಕೆ ನಾವು ಅದಕ್ಕೆ ಆ ಆಟಿಟ್ಯೂಡ್ ಅನ್ನು ರೆಡಿ ಮಾಡಿರ್ತೀವಿ. ಬಟ್ ಆಸ್ ಅನ್ ಆಕ್ಟರ್ ಹೊರಗೆ ಬರ್ಬೇಕಾದ್ರೆ ನಮ್ ಅಭಿಮಾನಿಗಳಾಗ್ಲಿ, ನಮ್ ಸಪೋರ್ಟರ್ಸ್ ಆಗ್ಲಿ, ಎಲ್ರಿಗೂ ನಾವು ಮಾಮೂಲಿ ಮನುಷ್ಯರಾಗಿ ಇರ್ಬೇಕಾಗತ್ತೆ. ಮಾಮೂಲಿ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದನ್ನು ನಿಮ್ಮ ಪ್ರಶ್ನೆ ಕೂಡ ಕಲಾವಿದರು ಅಥವಾ ಅಭಿಮಾನಿಗಳು ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಕೇಳಿ ಬಯಸ್ತೀರಿ, ಹೇಳಿ ಸರ್. ಯಾರು ಮಾತಾಡ್ತಾ ಇರೋದು? ಹಲೋ, ನಾನು ಪ್ರಶಾಂತ್ ಅಂತ. ಎಲ್ಲಿಂದ ಮಾತಾಡ್ತೀರಿ ಸರ್? ಮಂಗಳೂರಿಂದ. ಹೌದು, ಹೇಳಿ, ಏನ್ ಕೇಳಿ ಬಯಸ್ತೀರಿ? ಸರ್ ನಮಸ್ತೆ. ನಮಸ್ಕಾರ ಪ್ರಶಾಂತ್. ಆಸ್ತಿಕ್ ಕ್ಷೇತ್ರ ಹುಷಾರಿಲ್ಲ, ಅಲ್ಲೇ ಸರ್ ಗಮ್ಮತ್ತು ರೆಡಿ ಮಂತೊಂದು ಮಾತೆಲ್ಲ ಶ್ರಮ ಪಟ್ಟದು ಒಂಜಿ ನಮ್ಮ ಜಯ ವಿಜಯ ಕಂಬಳ ಗದ್ದೆಡು ಎಲ್ಲಂಜಿ ಐತಾರದಾನಿ ಆಪಿನ ಪ್ರೋಗ್ರಾಮ್ ಬಾರಿ ಹುಮ್ಮಸುಡುಲ್ಲೇರು ಮಾತೆರ್ಲ ಒಂಜಿ ನಿಕುಲ್ನ ಬರೋಡು ಮತ್ತದ ಯಶಸ್ಸು ಮಲ್ಪೊಡಿ ಈ ಪ್ರೋಗ್ರಾಮ್ ಸೊ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇದೆ, ಮಾತಾಡ್ಲಿಕ್ಕಿದೆ ಅಥವಾ ಕೇಳಲಿಕ್ಕಿದೆ ನಿಮ್ಗೆ? ಅದೇ ತುಳಿಪು ಕಾರ್ಯಕ್ರಮದ ಬಗ್ಗೆನೇ ಮಾತಾಡ್ಲಿಕ್ಕಿದೆ. ಹೇಳಿ ಹೇಳಿ. ಒಂಜಿ ಓಪುರ ಗೇಮ್ಸ್ ಒಂದು ಮುಂಬೋಡಿತ್ತೇನೆ. ಗೇಮ್ಸ್ ನಮ್ಮ ರಾಜೇಶ್ವರಿಗೆ ಬೆಟರ್ ಗೊತ್ತು. ಗೇಮ್ಸ್ ಒಂಜಿ
ಐಟ್ ಒಂಜಿ ಎಂಟರ್ಟೈನ್ಮೆಂಟ್ ಅದು ಎಂಕಲ್ ತೊಂದಿಲ್ಲ ಸುರುಕಾದ ಒಂಜಿ ಬಾಯ್ಡ್ ಚಮಚದ ಇದು ಲಿಂಬೆ ಪುಳಿ ತೊಟ್ಟಿಗೆ ಮತ್ತೊಂದು ಬಲಿಪುಣ ಐಟಿ ಕಡೆ ಮುಟ್ಟಲ್ಲಿ ಏರು ಬಲ್ತೋಪೆ ಆಯ್ ವಿನ್ನಾಪೆ ಅಂಚನೆ ಬಕ್ಕ ಅಗ್ಗ ಜಗ್ಗಾಟ ಬಕ್ಕ ವಾಲಿಬಾಲ್ ಥ್ರೋಬಾಲ್ ಅಂಚನೆ ಐತೊಟ್ಟಿಗೆ ಗೋಣಿ ಚೀಲ ಓಟ ಬಂದು ಕಾರಿಗೆ ಗೋಣಿ ಚೀಲ ಪಾದ್ ಕಾರಿ ಜಾಗಡ್ ಬಲಿಪಿನ ಕೆಲವು ಒಂಜಿ ಕಾಮನ್ ವಿಷಯ ಉಂಡು ಗೊಬ್ಬು ಅಂಡ ಕೆಸರದ ಕಂಡು ಬಲಿಪಿನ ಸಮಥಿಂಗ್ ಸ್ಪೆಷಲ್ ಅವಳು ಅಕ್ಕಲು ಒಂಜಿ ಬೂರ ಒಂದು ಪತ್ತೊಂದು ಲಕ್ಕೊಂದು ಬಲಿಪಿನ ಅಂಚಿನ ಒಂಜಿ ಅವೊಂಜಿ ಐಟಲ್ ಒಂಜಿ ಒಂಜಿ ಖುಷಿ ಕೊರ್ಪಿನ ಅಂಚೆ ವಿಷಯ ಅಂಚಿನ ಪ್ರವೇಶ ಬಕ್ಕ ಆ ಸಂದರ್ಭಡು ಬಕ್ಕ ಒಂಜಿ ಸ್ಪೆಷಲ್ ಆದ ಕೂಡ ನಮ್ಮ ಊರ್ದಕ್ಲೆಗ್ ಒಂಜಿ ನಮ್ಮ ಕಲಾಭಿಮಾನಿ ಇತ್ತ ನಮ್ಮ ಗೊಬ್ಬನಾಗ ನಮ್ಮನ ಕೆಲವರು ಫ್ಯಾನ್ಸ್ ನಕ್ಲು ಬಂದ್ಬೇಡ ಅಂಚೆ ಆಸ್ತಿಕ್ ಶೆಟ್ಟಿ ಇತ್ತಲೆಕ ಕೆಲವರಿನ ಕಲಾವಿದರು ಮಸ್ತ್ ಜನ ನಮ್ಮ ಒಂಜಿ ಪೂರ ಕಲಾವಿದರು ಐಟ ಭಾಗವಹಿಸೊಂದಪ್ಪ ಅಪ್ಪಗ ಅಕ್ಲಿಂದು ತೂವರೆಂದು ಕೆಲವು ಬರ್ತಾರೆ ಅಂಚೆ ಕೆಲವು ನಮ್ಮ ಅಭಿಮಾನಿಗಳು ಕೋಸ್ಟಲ್ ಹುಡ್ದ ಅಭಿಮಾನಿಗಳು ಅಕ್ಲಿ ಸ್ಪೆಷಲ್ ಒಂದು ದೀಪ ಎಂಕಲು ಕಲಾವಿದರು ಕೋಸ್ಟಲ್ ಹುಡ್ ಕಲಾವಿದರನ್ನ ತಿನ್ನಕ್ಲಿಗೆ ಮಾತ್ರ ಸೀಮಿತ ದೀತ ಎಂಕಲು ಈ ಸರಿ ನಿಖಲು ಬಲೆ ಸೇರಿದ ಗಮ್ಮತ್ ಮಲ್ಪುಗ ನಮ್ಮ ಮೇನ್ ಉದ್ದೇಶದಾದ ಪಂಡ ಮಾತೆರ್ಲ ಬತ್ತದ ಆರ್ಟಿಸ್ಟ್ ಆವಡು ಟೆಕ್ನಿಷಿಯನ್ಸ್ ಏರ್ಲ ಎಂಕಲ್ನ ಅಂಚಿನದಾಲ ತಾರತಮ್ಯ ಇಜ್ಜಂದೆ ಮಾತೆರ್ಲ ಸೇರ್ದು ಗಮ್ಮತ್ ಹಿಡಿತಿದ್ ಒಂಜಿ ಎಡ್ಡೆ ಒಂಜಿ ಉತ್ಸಾಹ ಒಂಜಿ ಹ್ಯಾಪಿನೆಸ್ ನಮ್ಮ ಒಂಜಿ ಪಟ್ಟೋನ್ಗಂದು ಮಾತ ಬಲೆ ಮಾತ ತಿಕ್ಕಿಗ ಒಟ್ಟಿಗೆ ತಿಕ್ಕಿದ ಗಮ್ಮತ್ ಮಲ್ಪುಗ ಆನೆಂಜಿ ಕಾಣಿರ್ದು ಬಯ್ಯ ಮುಟ್ಟ ನಮ್ಮ ಮಾತ ಕಲಾವಿದರು ಹೀರೋ ಹೀರೋಯಿನ್ಸ್ ಟೆಕ್ನಿಷಿಯನ್ಸ್ ನಿರ್ದೇಶಕರ ಪೂರ ಐಟಪ್ಪ ನಿಖುಲ್ಲ ಇಂಕ್ಲೆ ಬತ್ತ ತಿಕ್ಕಲಿ ಪೂರ ಅವಳು ದಾಲೇಜ್ ಆಯ್ ಹೀರೋ ಆಯ್ಡ ಪಾತ್ರ ಅಂಜಿ ದಾಲೇಜ್ ಮಾತ್ರ ಮುಕ್ತ ಅವಕಾಶ ನಿಖುಲ್ಲ ಅವೇ ಸರ್ ಆಟಿದ ದಿನದ ಲೆಕ್ಕನೆ ಫುಡ್ ಆಟಿದ ಸ್ಪೆಷಲ್ ಫುಡ್ ಮಲ್ದ ಸರ್ ಒಂಜಿ ಬಗೆ ಬಗೆತ ಚಟ್ನಿಲು ವೆರೈಟೀಸ್ ಪಂಡ ನಮ್ಮ ಆಟಿದ ಸಮಯದ ಹಳ್ಳಿದ ಟೈಪ್ದ ಬಕ್ಕ ಬೆಚ್ಚ ಬೆಚ್ಚ ಗಂಜಿ ಇಲ್ಲದ ಬಿನ್ನರೆಗೆ ತುಳುವೇರು ಉಪ್ಪು ಪಾಡಂದಿನ ದಿನ ಉಂಡ ಬಲ್ಲೆ ಏರು ಕಾಣಿ ಚಾಪರಂದನೆ ಬಲ್ಲಿ ವ್ಯವಸ್ಥೆ ಮಾಡಿದ ಪಂಡ ನಮ್ಮ ಏನು ಮುಖ್ಯ ಉದ್ದೇಶವೇ ಅದಕ್ಕೆ ನಾವರಿಗೆ ಕಾಂಪಿಟೇಷನ್ ಮಾಡ್ತೇವೆ ಇನ್ನಾಪೆ ಅಂಚೆ ಅವು ನಮ್ಮ ಅವಳು ಒಟ್ಟಿಗೆ ಕುಡ್ದು ಅವಳು ನಡಪುನ ಆಟೋಟ ಸ್ಪರ್ಧೆ ಹಿಡಿದ್ರೆ ಒಂಜಿ ಮಾತೆಲ್ಲ ಖುಷಿ ಬೆಳೆದು ಒರೇ ಗೊರಿ ನಮ್ಮ ಒಂದೇನು ಶೇರ್ ಮಲ್ತೊಂಡ್ರೆ ಒಂಜಿ ಸಮಾಗಮ ಅಂದು ಒಂಜಿ ಖಂಡಿತ ಮಾತಾಡಲ್ಲ ಎಡ್ಡಾವಾಡು ಆಲ್ ದ ಬೆಸ್ಟ್ ನಿಗ್ಲ ಗೇಮ್ ನಿಗ್ಲ ಕಾರ್ಯಕ್ರಮ ಸಕ್ಸಸ್ ಆವಾಡು ಹೌದು ಸರ್ ಬಲೆ ಬಲೆ ಮದಪಚ್ಚಿ 22 ತಾರೀಕು ಯಾನ್ ಏರ್ ಪಾತ್ರ ಗೊತ್ತಾಯ್ತು ನಲ್ಲ ನಿಗ್ಲೆ ಇಜ್ಜಿ ಪ್ರಶಾಂತ್ ಹಲೋ ಬಲ್ಲೆ ಹಲೋ ಆಸ್ತಿಕ್ ಥಿಯೇಟರ್ ರಾಜಚಂದ್ರನ ಕ್ಲೋಸ್ ಸಂಡೆ ಬನ್ನೆ ಗೊತ್ತಾಗ ನಮ್ಮ ಮೋಕದ ಸಿಂಗರಿ ಇರ್ನ ಸಹಕಾರ ಮಸ್ತ್ ಬೋರ್ಡ್ ಐತೆ ಖಂಡಿತ 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 ಎಂಕ್ ಮಾತೆಲ್ಲ ಎಲ್ಲ ಮಾತ್ರ ಮಾತೇನಲ್ಲ ನಮ್ಮ ಕಲಾವಿದನೆಲ್ಲ ಸಪೋರ್ಟ್ ಆಯ್ಕೆ ಖಂಡಿತ ಉಂಡು ಸರಿ ಸರಿ ಮಾತೆಲ್ಲ ಬರ್ತೇವೆ ಥ್ಯಾಂಕ್ ಯು ಓಕೆ ಅವರು ಅಂದ್ರೆ ಈಗ ನಾನು ಕೇಳಬೇಕಾದ ಹಲವು ಪ್ರಶ್ನೆಗಳಿಗೆ ಅವರು ಕೇಳಿದ್ದಾರೆ ಅಲ್ಲಿ ಉತ್ತರವನ್ನು ಪಡೆದಿದ್ದಾರೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಅಂದ್ರೆ ಕಲಾವಿದರು ಶನಿ ಅಂದ್ರೆ ಎಲ್ಲ ಕಲಾವಿದರು ಇರ್ತಾರೆ ಅಂದ್ರೆ ನಾಯಕನ ಪಾತ್ರ ವಹಿಸಿದವರು ನಾಯಕ ಮತ್ತೆ ಸ್ಟಾರ್ ಅನ್ಸುವಂತ ಅಲ್ಲಿ ಕೂಡ ಬರ್ತಾರೆ. ಸೊ ಅವರೆಲ್ಲ ಇಲ್ಲಿ ಹೇಗೆ ಇರ್ತಾರೆ ಅನ್ನುವಂಥ ಪ್ರಶ್ನೆ ಹುಡ್ತದೆ ಅಂದ್ರೆ ಇಂಥ ಕೆಸರುಗದ್ದೆಯಲ್ಲಿ ಅಥವಾ ಇಷ್ಟು ಜನರ ಮಧ್ಯದಲ್ಲಿ ಅಂದ್ರೆ ಅಂಥದ್ದೆಲ್ಲ ಅದ್ರ ಬಗ್ಗೆ ನಾನು ಇವ್ರ ಹತ್ರ ಅಂದ್ರೆ ಅಸ್ಥಿ ಗಮನ ಪ್ರಶ್ನೆ ಕೇಳಬೇಕು ಉತ್ತರ ಪಡಿಬೇಕಂತ ಆಸೆಯಲ್ಲಿದ್ದೇನೆ. ಆದ್ರೆ ಉತ್ತರ ಕೊಡುವ ಮೊದಲು ಕರೆಗಳು ಹೆಚ್ಚು ಬರ್ತಾ ಇದ್ದಾವೆ. ಇಲ್ಲಿ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ತೆ. ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ ಮಾತಾಡ್ತಾ ಇರೋದು? ಸರ್ ಬ್ಯಾಂಗ್ಳೂರ್ ಮಾತಾಡ್ ನೀವು ಬನ್ನಿ ಸರ್. ಹೆಸರೇನು ಸರ್ ನಿಮ್ದು? ನಮಸ್ಕಾರ. ಪ್ರಕಾಶ್ ಬನ್ನಿ. ಓಕೆ ಪ್ರಕಾಶ್ ಸರ್ ನಮಸ್ಕಾರ. ಹೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ ಪ್ರಕಾಶ್ ಸರ್. ತುಳುವೇರ ಕುಲಿಪುರ ಕಾರ್ಯಕ್ರಮ ಇಂತ ನಡತೊಂದು ಬಾರಿ ಬಾರಿ ಒಂಜಿ ಒಗ್ಗಟ್ಟು ಒಂಜಿ ಯಶಸ್ವಿ ಆಗಿನ ಒಂಜಿ ತುಳಿಪು ಅವಡು ಬಂದು ಎಂಕಲು ಸಂಘಟನೆದ ಪೂರ ಸದಸ್ಯರು ಒಂಜಿ ಪ್ರಯತ್ನ ಮಲ್ತೊಂದಿಲ್ಲ. ಆಯ್ತು ಇರ್ನಲ ಸಹಕಾರ ಮಸ್ತ್ ಉಂಡು. ಅಂಚ ಈರ್ ಬ್ಯಾಂಗ್ಳೂರ್ ಇತ್ತಿನಲ ಇರ್ನ ಮನಸ್ಸು ಮೂಲ ಇತ್ತದು ಕೋಸ್ಟಲ್ ಉಡ್ಡುದ ಒಂಜಿ ಒಂಜಿ ಅಂತ ಮಿತ್ತು ಕೊನಡು ಬಂಪಿನ ಒಂಜಿ ಇರ್ನ ಮನಸ್ಸೊಟ್ಟಿಗೆ ಎಂಕ್ಲನಲ್ಲ ಒಂಜಿ ಬೆರಿಸಾಯ ಆತೆ
ಭಾರತದ ಕಾರ್ಯಕ್ರಮ ಮಾಡ್ತಾರೆ ಮಾತನ್ನ ಬೇರೆ ಬಾರಿ ಎಡ್ಡ ಮಾಡ್ಕೊಂಡಿಲ್ಲ ಮಾತೆಲ್ಲ ನಾನು ಹತ್ತಿಗೆ ಸತ್ತಿ ಶ್ರಾವಣ ಕಬ್ರಿಗೆ ಮಸ್ತ್ ಥ್ಯಾಂಕ್ಸ್ ಅಂತ ನೀವು ಇಷ್ಟೊಂದು ವಿಸಿಟ್ ನಿಖಿಲ್ ಬರ್ತದೇನೆ ಜನಕ್ಲಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ತೆರಿತಾರ ಬರೋದು ಲೈವ್ ಸುಲ್ದಾರ್ ಸೊ ರದ್ದು ಗಣೇಶ ಮಸ್ತ್ ಥ್ಯಾಂಕ್ಸ್ ಅನ್ನೋದಿಲ್ಲ ಪ್ರಕಾಶ್ ಅಣ್ಣ ನಮ್ಮನೆ ಊರ್ದ ಆಯ್ನೆಟ್ಟು ಪನ್ನ ನಮಕ್ ಪ್ರತಿ ಒಂಜಿ ಅಂದ್ ನಮ್ಮನೆ ಇಲ್ಲದಂದು ಬನ್ನಾಗ ಇಟ್ಟದಲ್ಲ ಥ್ಯಾಂಕ್ಸ್ ಪನ್ಪಿನ ವಿಷಯ ಇಜ್ಜಿ ಒಟ್ಟಿಗೆ ಸೇರ್ದು ಒಂದು ಎಡ್ಡೆ ಯಶಸ್ವಿ ಕಾರ್ಯಕ್ರಮ ಅಂತ ಮಾತ್ರ ಇಲ್ಲ ಖುಷಿ ಪಟ್ಟವನ್ಗ ಥ್ಯಾಂಕ್ ಯು ಇನ್ನೊಂದು ನಮ್ಮ ಕಲಾವಿದರಿಂದ ಒಟ್ಟಿಗೆ ಒಟ್ಟಿಗೆ ಸೇರೋನ ಮುಖಾಂತರ ನಮ್ಮ ಅಭಿಮಾನಿ ಮಕ್ಕಳನ್ನು ನಮ್ಮ ಕಲಾ ಪ್ರೇಕ್ಷಕ ವೇವರನ್ನು ಒಟ್ಟಿಗೆ ಒಂದು ಸೇರಿನಂಚಿನ ಕಾರ್ಯಕ್ರಮ ನಿಖಲ್ನ ಮಹತ್ವ ಸಪೋರ್ಟ್ ಕಾರ್ಯಕ್ರಮ ಇರ್ತಾವರು ಅಂಚನೆ ರಿಪೋರ್ಟ್ ಚಾನಲ್ ಈ ಸಂದರ್ಭದಲ್ಲಿ ಮಸ್ತ್ ಥ್ಯಾಂಕ್ಸ್. ಸೊ ನಾನು ಮಾತಾಡ್ತಾ ಇದ್ದೆ ನಿಮಗೆ ಅಂದ್ರೆ ಸ್ಟಾರ್ ಎನಿಸುವ ಕಲಾವಿದರು ಇರ್ತಾರೆ ನಮ್ಮಲ್ಲಿ. ಮತ್ತೆ ತಂತ್ರಜ್ಞರು ಕೂಡ ಇದು ನಿರ್ದೇಶಕರಲ್ಲೂ ಕೂಡ ನಾನು ಏನೋ ಒಂದು ಹಂತಕ್ಕೆ ಏರಿಬಿಟ್ಟಿದ್ದೇನೆ ಅಂತ. ಸೊ ಅಂಥವರೆಲ್ಲ ಬಂದು ನಿಮ್ಮ ಜೊತೆಯಲ್ಲಿ ಬೆರೀತಾರ, ಅಂಥವರೆಲ್ಲ ಬಂದು ಅದೇ ವಿಷಯವಾಗಿ ನಾನು ನಮ್ಮ ಆಸ್ತಿಕ ಅವಿನಾಶ್ ಅಂತ ಕೇಳ್ತಾ ಇದ್ದೆ. ಆಟಿಟ್ಯೂಡ್ ಅಥವಾ ನಿಮ್ಮ ಡಿಗ್ನಿಟಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಹೇಗೆ ಇಲ್ಲ ನಮ್ಗೆ ಏನಂದ್ರೆ ನಮ್ಮ ಕೋಸ್ಟಲ್ ವುಡ್ ಸ್ಪೆಷಲಿ ಏನಂದ್ರೆ ನಾವು ಕ್ಯಾಟ್ಕಾ ಮತ್ತೆ ಇದು CPL ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ ನನ್ಗೆ ಪರ್ಸನಲ್ ಆಗಿ ನಮ್ಗೆ ಫಸ್ಟ್ ಗೆ ಯಾರು ಪರಿಚಯ ಇರಲ್ಲ. ಈಗ ಟೆಕ್ನಿಷಿಯನ್ಸ್ ಆಗ್ಲಿ ಅಥವಾ ಬೇರೆ ಚಿಕ್ಕ ಚಿಕ್ಕ ರೋಲ್ ಮಾಡ್ತಾರೆ ಜೂನಿಯರ್ ಆರ್ಟಿಸ್ಟ್ ಆಗ್ಲಿ ಅಥವಾ ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಮೇಲ್ ಬರ್ಬೇಕಂತ ತುಂಬಾನೇ ಯೋಚನೆಯಲ್ಲಿ ಇರ್ತಾರೆ ತುಂಬಾ ಜನರು. ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅವರ ಮೈಂಡ್ ಅಲ್ಲಿ ಏನಿರುತ್ತೆ, ಅವ್ರು ಯಾವ ತರ ಸ್ಟ್ರಗಲ್ ಮಾಡ್ತಾ ಇದಾರೆ ಅದೆಲ್ಲ ಗೊತ್ತಾಗತ್ತೆ. ಅದ್ರ ಜೊತೆಗೆ ನಮ್ ಸ್ಟ್ರಗ್ಲಿಂಗ್ ಡೇಸ್ ಯಾವ ತರ ಇತ್ತು ಅದನ್ನ ಹಂಚ್ಕೊಳ್ಳಕ್ಕೆ ಅವ್ರಿಗೆ ಈಸಿ ಆಗತ್ತೆ. ಸೊ ನಾವ್ ಏನಿದ್ರು ಬೆಳೆದು ಬಂದ ರೀತಿ ಹಾದಿ ಎಲ್ಲ ಮರ್ತವ್ರಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಯಾವಾಗ ನಾವು ಇದು CPL ಕೋಸ್ಟಲ್ ವುಡ್ ಕ್ರಿಕೆಟ್ ಟೂರ್ನಮೆಂಟ್ ಸ್ಟಾರ್ಟ್ ಅವತ್ತಿಂದ ಏನೇ ಪ್ರೋಗ್ರಾಮ್ ಇದ್ರು ಎಲ್ಲಾ ಬೆರ್ತು ಎಲ್ಲಾ ಜೊತೆ ಎಲ್ಲ ಮರ್ತು ಕ್ರಿಕೆಟ್ ಯಾವಾಗ ಆಡ್ತೀವಿ ಆಗ ನಾವು ಆಕ್ಟರ್ ಆಗಿರಲ್ಲ, ಕಂಪ್ಲೀಟ್ ಕ್ರಿಕೆಟರ್ ಆಗಿರ್ತೀವಿ. ನಾನೊಂದು ಕ್ರಿಕೆಟರ್ ಮತ್ತೆ ಎಲ್ಲ ಆರ್ಟಿಸ್ಟ್ ನನ್ನ ಕೋ ಸ್ಟಾರ್ಸ್ ಆಗ್ಲಿ ರೂಪೇಶ್ ಆಗ್ಲಿ ಅರ್ಜುನ್ ಆಗ್ಲಿ ಎಲ್ಲರೂ ನಾವು ಕ್ರಿಕೆಟ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆಟ ಆಡಿದೀವಿ. ಅದ್ರ ಜೊತೆಗೆ ಈ ಪ್ರೋಗ್ರಾಮು ಅಷ್ಟೇ, ಯಾವಾಗ ಕೆಸರು ಗದ್ದೆ ಆಟ ಅದೆಲ್ಲ ನಮ್ಗೆ ಒಂದು ನಮ್ಗೆ ರಿಲ್ಯಾಕ್ಸ್ ಮಾಡಕ್ಕೆ ಒಂದು ಬಾಲ್ಯದ ದಿನಗಳನ್ನ ನೆನಪಿಸಿಕೊಳ್ಳುವ ಖಂಡಿತ ಇಲ್ಲಿ ಯಾರು ನಾವು ಮೇಲು ಕೀಳು ಆತರ ಒಂಥರ ಭೇದ ಭಾವ ಎಲ್ಲರೂ ಸಮಾನರು, ಒಂದೇ ಸಮಾನ ಮನಸ್ಸಿನಿಂದ ನಾವು ಇಲ್ಲಿ ವ್ಯವಹರಿಸ್ತಿದ್ದೇವೆ. ಕೋಸ್ಟಲ್ ವುಡ್ಡಿನ ನಟರಿಗೂ ಕೂಡ ಅಭಿಮಾನಿಗಳಿರ್ತಾರೆ, ಮತ್ತೆ ಕೋಸ್ಟಲ್ ವುಡ್ಡಿನ ಅಭಿಮಾನಿಗಳು ಇದ್ದಾರೆ. ಸೊ ಆ ದೃಷ್ಟಿಯಿಂದ ಬಹಳಷ್ಟು ಅಭಿಮಾನಿಗಳು ಅಲ್ಲಿ ಬಂದು ಸೇರುವ ಸಾಧ್ಯತೆಗಳಿರ್ತದೆ. ಸೊ ಈ ಅಭಿಮಾನಿಗಳಿಗೆ ನಿಮ್ಮ ಕಾರ್ಯಕ್ರಮ ಏನು ಇದನ್ನ ನಾನು ತಿಳಿಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.